ಮಂಗಳೂರಿನಿಂದ ರಸಗೊಬ್ಬರ ಹೇರಿಕೊಂಡು ಬಂದಿದ್ದ ಲಾರಿಯೊಂದು ರಸಗೊಬ್ಬರ ಖಾಲಿ ಮಾಡುವ ಉದ್ದೇಶದಿಂದ ಲಾರಿಯನ್ನ ರಿವರ್ಸ್ ತೆಗೆಯುವ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಸುಮಾರು 30 ಅಡಿ ನೀರು ತುಂಬಿರುವ ಆಳದ ಬಾವಿಗೆ ಬಿದ್ದ ಘಟನೆ ಕಾರ್ಕಳದ ಟಿಎಪಿಎಂಸಿ ಬಳಿ ನಡೆದಿದೆ। ಈ ಘಟನೆಯಲ್ಲಿ ಲಾರಿ ಚಾಲಕ ಲಾರಿಯಲ್ಲಿ ಸಿಲುಕಿಕೊಂಡು ಸ್ಥಳೀಯರು ಆತನ ರಕ್ಷಣೆಯನ್ನ ಮಾಡಿದ್ದಾರೆ। ಲಕ್ಷಾಂತರ ರೂಪಾಯಿ ರಸಗೊಬ್ಬರ ನೀರು ಪಾಲಾಗಿದೆ। ಇದು ಲೋಡ್ ಬಂದಿತ್ತು ಗೆತ್ತರ ಈ ಜೈಟನ್ ಗಾಡಿ